ನ್ಯೂಯಾರ್ಕ್ನ ಮ್ಯಾನ್ಹಟನ್ನ ಪಾರ್ಕ್ ಅವೆನ್ಯೂನಲ್ಲಿರುವ ಕಾರ್ಪೊರೇಟ್ ಕಚೇರಿ ಬಳಿ ಆಗಂತುಕನು ಒಮ್ಮೆಗೆ ಗುಂಡಿನ ದಾಳಿ ನಡೆಸಿ 5 ಸಾವಿಗೆ ಕಾರಣನಾದವನು ಯಾರು ಎಂಬುದು ಆತನ ಗುರುತಿನ ಚೀಟಿಯಿಂದ ಸ್ಪಷ್ಟಗೊಂಡಿದೆ. 27 ಪ್ರಾಯದ ಶೇನ್ ತಾಮುರ ಹಿಂದೆ ಕಾಲ್ಚೆಂಡು ಆಟಗಾರನಾಗಿದ್ದ. ಹವಾಯಿಯಿಂದ ಲಾಸ್ ವೇಗಾಸ್ಗೆ ಬಂದಿದ್ದ. ಆತನ ಬಂದೂಕು ಪರವಾನಿಗೆ 2022ರಲ್ಲಿ ರದ್ದು ಮಾಡಿದ್ದ ಪತ್ರ ಕೂಡ ಆತನ ಬಳಿ ಇತ್ತು. ಆತನು ಖಾಸಗಿ ಪತ್ತೇದಾರ ಲೈಸೆನ್ಸ್ ಕೂಡ ಪಡೆದಿದ್ದನಾದರೂ ಆ ಲೈಸೆನ್ಸ್ ಕೂಡ ದಿನದಾಟಿತ್ತು. ಗ್ರೆನೇಡ್ ಹಿಲ್ಸ್ ತಂಡದಲ್ಲಿ ಅವನು ಫುಟ್ಬಾಲ್ ಆಡುತ್ತಿದ್ದ. ಈ ವರ್ಷ ಗೆದ್ದ ಒಂದು ಪಂದ್ಯದಲ್ಲಿನ ಆತನ ಆಟದ ವಿಡಿಯೋ ಕೂಡ ಜಾಲತಾಣದಲ್ಲಿ ಇದೆ. ಲಾಸ್ ವೇಗಾಸ್ಗೆ ಬಂದ ಬಳಿಕ ಇತ್ತೀಚೆಗೆ ಕ್ಯಾಸಿನೋವೊಂದರಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ. ಆತ ಬಂದ ನೇವಾಡ ನೋಂದಾಯಿತ ಕಾರಿನಲ್ಲಿ ಮದ್ದುಗುಂಡು, ಇನ್ನೊಂದು ರೈಫಲ್ ಇತ್ಯಾದಿಗಳು ಸಿಕ್ಕಿದೆ. ಮೊನ್ನೆ ಆ ಕಾರು ಕೊಲಾರಾಡೋದಲ್ಲಿ ಇತ್ತು. ಅಲ್ಲಿಂದ ಮ್ಯಾನ್ಹಟನ್ಗೆ ಬಂದು ಈ ಅನಾಹುತ ಮಾಡಿ ತಾನೂ ಮರಣಿಸಿದ್ದಾನೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಹೊನೊಲುಲು.